ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮ ಅವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಯಾವ ರುಚಿಕರವಾದಂಥ ಅಡುಗೆ ಈ ಚಳಿಗಾಲಕ್ಕೆ. ಸೊ ಮಂಗಳೂರಲ್ಲಿ ಎಷ್ಟೇ ಚಳಿಗಾಲ ಬರಲಿ, ಏನೇ ಬರಲಿ, ಯಾವಾಗಲೂ ಸೆಕೆ 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 ಅಂತಿರ್ತೀವಿ. ಹಾಗಾಗಿ ಸೊ ಇವತ್ತು ಇಲ್ಲಿಯ ಚಳಿಗಾಲಕ್ಕೆ ಅಂದರೆ ಏನಾದರೂ ಕೂಲ್ ಡ್ರಿಂಕ್ ಇರುತ್ತಾ ಅಥವಾ ಏನಾದರೂ ಸ್ಪೈಸಿ ಐಟಮ್ ಇರುತ್ತಾ ನೋಡಬೇಕು. ಸೊ ಇದನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು. ಇದನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸೊ ನಮಗೆ ಇವತ್ತು ನಾನು ಆಗಲೇ ಹೇಳಿದಾಗೆ ಇಲ್ಲಿಯ ಚಳಿಗಾಲ ಅಂದರೆ ಬೇರೆ ಕಡೆ ಆದರೆ ಚಳಿ ಅಂತ ಹೇಳಿದರೆ ಏನಾದರೂ ಸ್ಪೈಸಿ ಬಿಸಿ ಬಿಸಿ ಇರುವಂಥದ್ದು ಬೇಕು. ಸೊ ಇಲ್ಲಿಯ ಚಳಿಗಾಲಕ್ಕೆ ಏನಾದರೂ ಹೇಳ್ಕೊಡ್ತಾ ಇದ್ರೆ ಹೇಗೆ? ಹಾಂ, ಚಳಿಗಾಲದ ಸ್ಪೆಷಲ್ ಅಂತಲೂ ಹೇಳ್ಬೋದು. ಯಾಕಂದರೆ ಚಳಿಗಾಲದಲ್ಲಿ ಸ್ಪೈಸಿ ಬೇಕು, ಆದರೆ ಜಾಸ್ತಿ ಸ್ಪೈಸಿನೂ ಆಗೋದಿಲ್ಲ ಚಳಿಗಾಲಕ್ಕೆ. ಹಾಗೆ ಲೈಟಾಗಿ ಸ್ಪೈಸಿಯಾಗಿ ಸ್ವಲ್ಪ ಹೆಲ್ದಿಯಾಗಿ ಇವತ್ತೊಂದು ರೆಸಿಪಿ ಮಾಡೋಣ ಅಂತಿದ್ದೇನೆ. ಏನು ರೆಸಿಪಿ? ಕಿಚಡಿ, ಬಟ್ ಓಟ್ಸ್ ಹಾಕಿ. ಸರಿ, ಹಾಗಾದರೆ ಓಟ್ಸ್ ಕಿಚಡಿ. ಓಕೆ. ನೆಕ್ಸ್ಟ್ ಒಂದು ಮಂಚೂರಿ ಮಾಡುವ ಅಂತಿದ್ದೇನೆ. ಹಾಗೆ ಏನಿರ್ಬೋದು ಮೇಡಮ್, ಗೆಸ್ ಮಾಡಿ. ನೀವು ಅದರಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ಲ? ಅದು ಆಮೇಲೆ ನಾನು ಗೆಸ್ ಮಾಡ್ತೀನಿ. ಎಕ್ಸ್ಪರ್ಟ್ ಅಂತ ಹೇಳಿ ನೀವೇನೂ ಕ್ಲೂ ಕೊಡದೆ ಬರೀ ಮಂಚೂರಿ ಅಂದರೆ ಗೋಬಿ ಮಂಚೂರಿ ಇದೆ, ಪನ್ನೀರ್ ಇದೆ, ಬೇಬಿಕಾರ್ನ್ ಇದೆ, ಆಮೇಲೆ ಏನು ಪಪ್ಪಾಯದಲ್ಲಿ ಮಾಡೋಣ ನಾವಿವತ್ತು. ಹಾಂ, ಟ್ರೈ ಮಾಡೋಣ ಇವತ್ತೊಂದು ಪಪ್ಪಾಯದಿಂದ ಮಂಚೂರಿ. ಅದು ರಾನ ಅಥವಾ ರೈಪಾ? ಇಲ್ಲ, ರೈಪ್. ಡೀಪ್ ಫ್ರೈ ಎಲ್ಲ ಮಾಡಿಕೊಂಡೆ. ಒಂದು ಹೊಸ ವಿಧಾನ, ಅದೊಂದು ಇವತ್ತು ವೀಕ್ಷಕರಿಗೆ ನಾವೊಂದು. ಸೊ ಅದು ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೆ. ಸರಿ, ಬನ್ನಿ ಹಾಗಾದ್ರೆ ಕಿಚನ್. ಸರಿ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ಈಗ ನಮಗೆ ರೈಪ್ ಪಪ್ಪಾಯಿಂದ ಮಂಚೂರಿಯಾ ಅಥವಾ ಕಿಚಡಿಯಿಂದ ಸ್ಟಾರ್ಟ್ ಮಾಡೋಣ ನಾವು. ಓಕೆ, ಡನ್. ಓಕೆ, ಹೇಗೆ? ಈಗ ನಾನಿವತ್ತು ಹೆಸರುಬೇಳೆಯಿಂದನೇ ಮಾಡ್ತಾ ಇದ್ದೀನಿ. ಸೊ ಹೆಸರುಬೇಳೆ ಮತ್ತು ಓಟ್ಸ್ ಅಂದಮೇಲೆ ಓಟ್ಸ್ ಬೇಕೇ ಆಗುತ್ತೆ. ಮತ್ತು ಬಾಕಿ ಏನೆಲ್ಲ ಬೇಕು ನಾವು ಒಂದೊಂದೇ ವಿಧಾನ ಮಾಡ್ತಾ ಹೋಗೋಣ. ಸ್ಟಾರ್ಟ್ ಮಾಡೋಣ. ಹಾಗಾದರೆ ಕುಕ್ಕರನ್ನು ಇಟ್ಕೊಳ್ಳೋಣ ನಾವು. ಡೈರೆಕ್ಟ್ ಕುಕ್ಕರಿಂದಾನೆ. ಹಾಂ, ಇದಕ್ಕೆ ಆಯಿಲ್ ಹಾಕಬೇಕಾ? ಹಾಂ, ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಓಟ್ಸ್ ಎಷ್ಟು ಹೆಲ್ದಿನೋ ಆಯಿಲು ಅಷ್ಟೇ ಹೆಲ್ದಿ. ರಿಫೈನ್ಡ್ ಆಗಿರ್ಬೇಕಾದ್ರೆ ಎಣ್ಣೆ ಸ್ವಲ್ಪ ಹಾಕೊಳ್ಳುವ. ಓಕೆ, ಸಾಕು. ಓಟ್ಸ್ ಅಂತಲೇ ಮಕ್ಕಳಾಗಲಿ ದೊಡ್ಡವರಾಗಲಿ ಒಂಚೂರು ಏನೋ ಒಂಥರ ಚಪ್ಪೆ ಅಂತ ಹೇಳ್ತಾರೆ. ಅದಕ್ಕೆ ಆ ಓಟ್ಸಲ್ಲಿ ಚಪ್ಪೆ ಬೇಡ, ಅದರಲ್ಲಿ ಒಂಚೂರು ಸ್ಪೈಸಿಯಾಗಿ ಡಿಫ್ರೆಂಟಾಗಿ. ಮೊದಲೆಲ್ಲ ಹೇಗೆ ಅಂದರೆ ಓಟ್ಸನ್ನು ಹಾಗೆ ಬಿಸಿ ಮಾಡಿ ಅದನ್ನು ಹಾಲಲ್ಲಿ ಹಾಕಿ ಅದನ್ನು ಥರ ಬೋರಿಂಗ್ ಥರ ಮಾಡಿ ತಿನ್ನಿಸ್ತಾ ಇದ್ರು. ಹಾಗಾಗಿ ಅದು ಓಟ್ಸ್ ಅಂದ್ರೇ ತುಂಬ ಬೋರಿಂಗ್ ಅಂತ ಬಂದ್ಬಿಟ್ಟಿತ್ತು. ಹೌದು. ಬಟ್ ಈಗ ಎಲ್ಲವೂ ಕೂಡ ಅದಕ್ಕೆ ಮಸಾಲೆ ಎಲ್ಲ ಎಲ್ಲರೂ ಕೂಡ ತಾಯಂದಿರು ಆಗಿರಲಿ ಅಥವಾ ನಮಗೇನೆ ನಾವು ಮಾಡ್ಕೊಳ್ಳುವಾಗಲೂ ಕೂಡ ಅದಕ್ಕೇನಾದರೂ ಮಸಾಲ ಹಾಕಿ ಚಟ್ಪಟಾಗಿ ಅದನ್ನೇ ಮಾಡೋಣ ಅಂತೇಳಿ ಒಂದೊಂದೇ ಟ್ರೈ ಮಾಡಿ ಇದು ಕೂಡ ಒಂದು ಕಿಚಡಿ. ಹೌದು, ಸೂಪರ್. ಓಕೆ, ಎಣ್ಣೆ ಬಿಸಿಯಾಗಿದೆ. ನನಗೆ ಫಸ್ಟ್ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಸಾಧಾರಣ ಒಂದು ನೀರುಳ್ಳಿ ನಾನು ಯೂಸ್ ಮಾಡ್ತಾ ಇದ್ದೇನೆ. ಈಗ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ.
ಸೊ ಈ ರೀತಿ ಇದು ಕಿಚಡಿ ನೀವು ಮಾಡಿದರೆ, ಓಟ್ಸಿಂದೆಲ್ಲ ಮಾಡಿದರೆ, ಈ ಕೆಲವರು ಉಪವಾಸಕ್ಕೆ ಹೆಚ್ಚಾಗಿ ಕಿಚಡಿ ಮಾಡ್ತಾರೆ. ಹೌದು. ಎಸ್ಪೆಷಲಿ ನಾರ್ತ್ ಇಂಡಿಯನ್ಸ್ ಈ ಕಿಚಡಿ ಅಂದರೆ ಏನಾದರೂ ಹುಷಾರಿಲ್ಲ ಅಥವಾ ನನಗೇನು ಇವತ್ತು ತುಂಬ ಟಯರ್ಡ್ ಆಗಿದೆ ಅಂದರೆ ಫಸ್ಟ್ ಆಪ್ಷನ್ ಅವ್ರದ್ದು ಕಿಚಡಿ. ಆದರೆ ಇದರಲ್ಲಿ ನೀವು ಅಕ್ಕಿನೂ ಇಲ್ಲ ಅಂತ ಹೇಳಿದ್ರೆ ಇದು ಯಾವಾಗ ಏನಾದರೂ ಉಪವಾಸ ಟೈಮಲ್ಲಿ ನಮಗೆ ಟಯರ್ಡು ಆಗೋದಿಲ್ಲ ಅಥವಾ ಚೂರು ಏನಾದರೂ ಫುಡ್ ಬೇಕು ಅಂತಿದ್ರೆ ಇದು ಬಾರಿ ಮಾಡ್ಕೊಳ್ಳೋದು. ಹೌದು, ಫ್ರೈ ಆಯಿತು. ಹಾಗೆ ಒಂದು ಟೊಮೆಟೊ, ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಅದೊಂದು ಸ್ವಲ್ಪ 1/2 ಸ್ಪೂನ್ ಹಾಕಿದರೆ ಸಾಕು. ಈ ಬೆಳ್ಳುಳ್ಳಿ ಶುಂಠಿನೂ ಅಷ್ಟು ಡೈಜೆಷನಿಗೆ ಭಾರಿ ಒಳ್ಳೆಯದು. ಆಮೇಲೆ ನಾನು ಆಪ್ಷನಲ್ ವೆಜಿಟೇಬಲ್ಸ್, ನಮಗೆ ಯಾವ ವೆಜಿಟೇಬಲ್ ಬೇಕಾದ್ರೂ ಹಾಕೊಳ್ಬೋದು. ನಾನೀಗ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ತಗೊಂಡಿದ್ದೇನೆ. ಅದೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟಿ ಬರುತ್ತೆ. ಹೌದು. ಸೊ ಇದುವರೆಗೂ ಅಂದರೆ ಓಟ್ಸಿಂದ ಒಂದು ಪುಲಾವ್ ತಿಂದಿದ್ದೀನಿ, ಅದರ ದೋಸೆ ಕೂಡ ಮಾಡಿದ್ದಾರೆ, ಸೂಪ್ ಮಾಡಿದ್ದಾರೆ. ಹೌದು. ಇದು ಕಿಚಡಿ ಫಸ್ಟ್ ಟೈಮ್. ಹೌದು. ಸೊ ಪುಲಾವ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ನಿಮಗೆ ಇದು ಡಿ ಕನ್ಸಿಸ್ಟೆನ್ಸಿ ಬರೋದಿಲ್ಲ. ಹೌದು. ಸ್ವಲ್ಪ ನಮ್ಮ ಬಿಸಿಬೇಳೆ ಬಾತ್ ಟೈಪಲ್ಲಿ ಬರ್ತದೆ. ಹೌದು. ನಾಟ್ ಪುಲಾವ್ ಆ್ಯಕ್ಚುಲಿ, ನೀವು ಅದನ್ನ ಈ ಥರನೇ ತಗೊಳ್ಬೋದು. ಹೌದು, ಬಿಸಿಬೇಳೆ ಬಾತ್ ಹೇಳ್ಬೋದು. ಆಮೇಲೆ ಈಗ ನಾನು ಹೆಸರು ಬೇಳೆ ತಗೊಂಡಿದ್ದೇನೆ. ಸೊ ಇದನ್ನ ಹೇಗೆ ಕನ್ಸಿಸ್ಟೆನ್ಸಿ ಹಾಕ್ತೀರಿ? ಹೆಸರು ಬೇಳೆ ಎಷ್ಟು? ಹೆಸರು ಬೇಳೆ ಅರ್ಧ ಕಪ್, ಓಟ್ಸ್ ಅರ್ಧ ಕಪ್. ಒಂದೇ ಲೆವೆಲ್, ಒಂದೇ ಸಮಾನ. ಹೆಸರು ಬೇಳೆ ನೆನೆಸಿಟ್ಟಿದ್ದೀರಾ ಡೈರೆಕ್ಟ್ ತೊಳೆದು? ಇಲ್ಲ, ಒಂದು 10 ನಿಮಿಷ ನೆನೆಸಿಟ್ಟಿದ್ದೇನೆ. ಆಗ ಸ್ವಲ್ಪ ಸಾಫ್ಟ್ ಆಗುತ್ತೆ ನಮಗೆ, ಬೇಗ 1-2 ಬಿಸಿಲಲ್ಲೇ ಅದು ಕಿಚಡಿ. ಹಾಂ, ಈಗ ಅಷ್ಟೇ. ನಾನು ಅರ್ಧ ಗ್ಲಾಸು ಓಟ್ಸ್ ತಗೊಳ್ತಾ ಇದ್ದೇನೆ. ಪ್ಲೇನ್ ಓಟ್ಸ್. ಅದರಲ್ಲೂ ಕೂಡ ತುಂಬ ಫ್ಲೇವರ್ಸ್ ಬರ್ತದೆ. ಮಸಾಲ ಓಟ್ಸೇ ಬೇರೆ ಇದೆ. ನಾನಿದು ಮೇನ್ ಪ್ಲೇನ್ ಓಟ್ಸೇ ತಗೊಂಡಿದ್ದೀನಿ. ಸೊ ಪ್ಲೇನ್ ಓಟ್ಸಿಂದ ಆದರೆ ಬೇರೆ ಬೇರೆ ಮಾಡ್ಬೋದು. ಹೌದು. ಇದಾಯಿತು. ನಾನೀಗ ಸ್ವಲ್ಪ ಇದಕ್ಕೆ ಟೇಸ್ಟ್ ಬರಲಿಕ್ಕೆ ವೆಜಿಟೇಬಲ್ ಮ್ಯಾಗಿ ಮಸಾಲ ಯೂಸ್ ಮಾಡ್ತಾ ಇದ್ದೇನೆ. ಇದು ನಮಗೆ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ನಾವು ನಮಗೆ ಸ್ವಲ್ಪ ಖಾರ ಬೇಕು, ಸ್ಪೈಸಿ ಬೇಕು. ಆವಾಗಲೇ ಹೇಳ್ದಾಗೆ ಸ್ವಲ್ಪ ಖಾರಕ್ಕೋಸ್ಕರ ನಮ್ದು ಈಗ ರೈಸ್ ಅವ್ರದ್ದು ರೆಡಿ ಚಿಲ್ಲಿ ಪೌಡರ್ ಅಂತೂ ನಮಗೆ ಚಿಲ್ಲಿ ಪೌಡರ್ ಬೇಕೀಗ. ಹೌದು. ಇದೊಂದು 1/2 ಸ್ಪೂನ್ ಸಾಕು. ಸೊ ರೈಸ್ ರವರ ಚಿಲ್ಲಿ ಪೌಡರ್ ನೋಡ್ಕೊಳ್ಳಿ. 1/2 ಸಾಕು ಅದರಲ್ಲಿ. ಸಾಕು. ಹಾಗೆ ಸ್ವಲ್ಪ ಕಲರಿಂಗಿಗೆ ಟರ್ಮರಿಕ್ ಪೌಡರ್. ಓಕೆ. ರೈಸ್ ಟರ್ಮರಿಕ್ ಪೌಡರ್. ಹೌದು. ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ಹಾಗೆ ಸ್ವಲ್ಪ ಅದಕ್ಕೆ ಇನ್ನೂ ಟೇಸ್ಟ್ ಒಂಚೂರು ಜಾಸ್ತಿ ಮಾಡಲಿಕ್ಕೆ 1/2 ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕೊಳ್ಳೋಣ. ಸಾಕು. ಓಕೆ. ಇದರಲ್ಲಿ ಆಲ್ರೆಡಿ ನೀವು ಒಮ್ಮೆ ಮಸಾಲ ಹಾಕಿದ್ರಿ, ಸೊ ಅಂದರೆ ವೆಜಿಟೇಬಲ್ ಮಸಾಲ. ಹೌದು. ಮತ್ತೆ ಪುನಃ ಇಷ್ಟೆಲ್ಲ ಬೇಕಾಗುತ್ತಾ? ಅದು ನಾನು ಆಗಲೇ ಹೇಳಿದೆ ನಿಮಗೆ, ನಾನು ಹಾಕಿದ ಮ್ಯಾಗಿ ಮಸಾಲ ಆಪ್ಷನಲ್, ಸ್ವಲ್ಪ ಬೇಕಿದ್ರೆ ಹಾಕೊಳ್ಬೋದು ಹೇಳಿ. ಈಗ ಇದು 3 ಬೇಕು, ಇದು 3 ಬೇಕು, ಮೇನ್ ಬೇಕು. ಆಮೇಲೆ ಮೇನ್ ಸಾಲ್ಟ್. ನೀರು ಹಾಕಬೇಕಾ? ಹಾಂ, ಈಗ ನೀರು ಹಾಕ್ಲಾ? ಒಂದು 3 ಗ್ಲಾಸಿನ ಅಂದಾಜು ನಾವು ನೀರು ಹಾಕೊಳ್ಬೇಕು. ನೋಡ್ಕೊಳ್ಳಿ. ಹೀಗೆ ಹಾಕ್ಲಾ? ಹಾಂ, ಹೀಗೆ ಹಾಕಿ, ನಮಗೆ ಅಂದಾಜು ಹಾಕಿ. ಇದೆಲ್ಲ ನಮಗೆ ಅದರಲ್ಲಿ ಮುಳುಗಬೇಕು. ಅದು ಸಾಕು. ನೋಡ್ತಾ ಇರುವಾಗ ನನಗೆ ಬಿಸಿಬೇಳೆ ಭಾತ್ ಥರ ಅನಿಸ್ತಾರ. ಹೌದು. ಅದೇ ನೀವು ಆಗಲೇ ಹೇಳಿದಾಗೆ ಕಿಚಡಿ ಅನ್ನೋ ಒಂದು ಪದ
ನಾರ್ತ್ ಇಂದ ಬಂದಿದ್ದು. ಬಿಸಿಲಿ ಬೇಳೆ ಬಾತ್ ಅನ್ನೋದು ನಮ್ದು ಇಲ್ಲಿದು ಕರ್ನಾಟಕ. ನಾವು ಅದಕ್ಕೆ ತೊಗರಿಬೇಳೆ ಹಾಕ್ತೇವೆ, ಅವರು ಹೆಸರು ಬೇಳೆ ಹಾಕ್ತಾರೆ ಅಷ್ಟೇ. ಆದ್ರೆ ಅವರು ಬ್ಲ್ಯಾಂಡ್ ಆಗಿ ಮಾಡ್ಕೊಂಡ್ರೆ ನಾವೆಲ್ಲ ಮಸಾಲ ಹಾಕೊಂಡು ನಾಲಿಗೆಗೆ ಅಷ್ಟು ಖುಷಿ ಕೊಡ್ಬೇಕು. ಈಗ ಅದಕ್ಕೆ ಇನ್ನೂ ಟೇಸ್ಟ್ ಕೊಡೋಣ, ಸ್ವಲ್ಪ ತುಪ್ಪ ಹಾಕೋಣ ನಾವು. ಒಂದು ಹಾಫ್ ಸ್ಪೂನ್ ಸಾಕು, ಅದು ಟೇಸ್ಟಿಗೆ. ಯಾಕಂದರೆ ಓಟ್ಸು ನಾವೆಲ್ಲ ವೆಜಿಟೇಬಲ್ ಹೇಳುವಾಗ ಡಯಟ್ ಮೇಂಟೈನ್ ಮಾಡ್ಲಿಕ್ಕೆ ಅಂತ ಮಾಡ್ತಾ ತುಪ್ಪ ಜಾಸ್ತಿ ಹಾಕೊಂಡ್ರೆ ಅದೇನು ಪ್ರಯೋಜನ ಇಲ್ಲ. ಅದಕ್ಕೆ ಅದ್ರ ಟೇಸ್ಟಿಗೆ ತುಪ್ಪ ಬೇಕೇ ಆಗುತ್ತೆ, ಅದಕ್ಕೆ ಸ್ವಲ್ಪ ಹಾಕೊಳ್ತೀವಿ. ಈಗ ನಾವು ಮುಚ್ಚೋಣ. ಎಷ್ಟು ವಿಸಿಲ್ ಬರಬೇಕಾಗುತ್ತೆ? 3 ವಿಸಿಲ್ ಬೇಕಾಗ್ತದೆ. ಇದರಲ್ಲಿ ಮೇನ್ ಆಗಿ ಬೇಯಬೇಕು ಅಂದ್ರೆ ಹೆಸರು ಬೇಳೆ ಕರೆಕ್ಟ್ ಆಗಿ. ಹೆಸರು ಬೇಳೆ ಬೇಯಬೇಕು, ಓಟ್ಸೇಗೂ ಬೇಗ ಬೇಯ್ತದೆ. ಮತ್ತೆ ವೆಜಿಟೇಬಲ್ಸ್, ಅವು ಹೆಸರು ಬೇಳೆ ವೆಜಿಟೇಬಲ್ಸ್ ಒಂದೇ ಲೆವೆಲಲ್ಲಿ ಬೆಂದಿರ್ತದೆ. ಹೌದು, ಕರೆಕ್ಟ್. ಸೊ ಇದು ಯೂಶ್ವಲಿ ನೀವು ಕೆಲಸಕ್ಕೆಲ್ಲ ಹೋಗುವಾಗ ಟಿಫನ್ಗೆ ಈ ಥರ ಎಲ್ಲ ತಗೊಂಡು ಹೋಗ್ತೀರಾ ಹೇಗೆ? ಹೌದು. ಯಾಕಂದ್ರೆ ಒಂದು ಸೈಡ್ ರೆಡಿ ಮಾಡಿಕೊಂಡು ಇಲ್ಲಿ ವಿಸಿಲ್ ಆಗುವಾಗ ನಮ್ದಲ್ಲಿ ಹೊರಡಾಗ್ತದೆ, ಬರೋದು ಟಿಫಿನ್ ಬಾಕ್ಸಿಗೆ ಹಾಕೋದು, ಸ್ವಲ್ಪ ತಿನ್ನೋದು, ಓಡೋಗೋದು. ಈಸಿ. ಹೌದು, ಒಂದೇ ಅಂದ್ರೆ ಫುಲ್ ಕೋರ್ಸ್ ಮೀಲ್ ಒಂದರಲ್ಲೇ ಆಯ್ತು. ಹೌದು ಅಲ್ವಾ? ಎಲ್ಲವೂ ಕೂಡ ಅದರಲ್ಲೇ ಬಂದಿದೆ. ತರಕಾರಿ ಸಪ್ರೇಟ್ ಒಂದು ಬೇರೆ ಪಲ್ಯ ಬೇಕು ಅಂತ ಇಲ್ಲ, ಸಾಂಬಾರು ಬದಲು ಎಲ್ಲ ಒಂದರಲ್ಲೇ ಒಂದೇ ಬಾಕ್ಸ್ ಅಲ್ಲಿ ಹಾಕಿ ಸೀದಾ ನಮ್ಮ ಡ್ಯೂಟಿಗೆ ಹೊರಡಿದ್ರೆ ಆಯ್ತು. ನನಗೆ ಅದಕ್ಕೆ ಬಿಸಿಬೇಳೆ ಬಾತ್ ಅಂದ್ರೆ ತುಂಬಾ ಇಷ್ಟ. ನನ್ನ ಫೇವ್ರೆಟ್ ಅದು. ಹೌದು. ಸೊ 3 ವಿಸಿಲ್ ಆಯ್ತು. ಆಫ್ ಮಾಡೋದಾ? ಈಗ ಆಫ್ ಮಾಡುವ. ಆರಾಮ ಒಳ್ಳೆ ಬರ್ತಾ ಇದೆ. ಈ ಥರ ಕಿಚಡಿ ಮಾಡಿಕೊಟ್ರೆ ಎಲ್ಲರೂ ತಿಂತಾರೆ. ಹೌದು. ಕಿಚಡಿ ಬ್ಲ್ಯಾಂಡ್ ಆದರೆ ಯಾರಿಗೂ ಬೇಡ ಆಗುತ್ತೆ. ಮಸಾಲೆದಾರ ಆದರೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಒಳ್ಳೆ ಬರುತ್ತಲ್ಲ ಅಂತೇಳಿ. ಸೊ ಇದು ಮೋಸ್ಟ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಮಧ್ಯಾಹ್ನಕ್ಕೂ ಆಗುತ್ತೆ, ರಾತ್ರಿಗೂ ಆಗುತ್ತೆ. ಎನಿ ಟೈಮ್ ಮಾಡ್ಕೊಡ್ಬೋದು. ಸೊ ಮಾತಾಡ್ತಾ ಅಲ್ಲೇ ವಿಸಿಲ್ ಇದು ಸ್ಟೀಮ್ ಇಟ್ಟಿತ್ತು, ತೆಗಿಯೋದು. ಹೌದು. ನಾನು ಹೇಳಿದೆ ಅಲ್ಲ, ಬಿಸಿಬೇಳೆ ಬಾತ್ ಥರನೇ ಬಂದಿದೆ ಅಂತ ಹೇಳಿ. ಕಿಚಡಿ ಅಂದರೆ ಕರೆಕ್ಟಾಗಿ ಕಿಚಡಿದ ಕಿಚಡಿಯೇ ಆಗಿದೆ ಅದು. ಸೊ ಇದು ನಮ್ಗೆ ಇದೇ ಹದಕ್ಕೆ ಬೇಕು. ಯಾಕೆ ಅಂದರೆ ಮೇಡಮ್, ಇದು ಮಕ್ಕಳಿಗೂ ತಿನ್ನಲಿಕ್ಕೆ ಈಸಿ ಆಗಬೇಕು. ಮತ್ತು ಹೆಚ್ಚಿಗೆ ನಾವು ಏಜ್ ಪರ್ಸನ್ ಅವರಿಗೆ ಈ ಓಟ್ಸ್ ಎಲ್ಲ ಮಾಡಿಕೊಡ್ತೀವಿ, ಅವರಿಗೆ ಕರೆಕ್ಟ್ ಡೈಜೆಷನ್ ಆಗುತ್ತೆ, ಮತ್ತು ಅವರಿಗೆ ನುಂಗ್ಲಿಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಸೊ ನಮಗಂತೂ ಬಿಡಿ, ನಮ್ಗೆ ಹೇಗಿದ್ರು ಟೇಸ್ಟ್ ಅಂತ ನಾವು ಹೇಗೂ ತಿಂತೇವೆ ಅಂತೇಳಿ. ಹಾಗೆ ಈ ಹದಕ್ಕೆ ನಾವು ಸ್ವಲ್ಪ ಅರ್ಧ ಡ್ರೈ ಇರಬೇಕು, ಅರ್ಧ ನೀರು ಇರಬೇಕು, ಹಾಗೆ. ಸೊ ಇದು ನೋಡ್ತಾ ಇರುವ ನನಗೆ ಒಂದು ಫೇವ್ರೆಟ್ ಬಿಸಿಬೇಳೆ ಬಾತೆ ನೆನಪಾಯ್ತಲ್ವಾ? ಹೌದು, ಹಾಗೇ ಇದೆ ಥೇಟ್. ಎಸ್, ಸರ್ವ್ ಮಾಡಿ ಸರ್. ಓಕೆ. ಕಲರ್ಫುಲ್ ಆದ ರುಚಿಯಾದ ನಮ್ಮದು ಓಟ್ಸ್ ಕಿಚಡಿ ರೆಡಿ. ಓಕೆ. ಈಗ ಸ್ವಲ್ಪ ನಾನು ಮೇಲಿಂದ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಅವಾಗ ಆಲ್ರೆಡಿ ಹಾಕ್ಕೊಂಡಿದ್ದೇವೆ, ಆದರೂ ಒಂಚೂರು ಮೇಲಿಂದ ನಮಗೆ ಅವಾಗ ಅದರೊಟ್ಟಿಗೆ ಎಲ್ಲ ಬಾಯ್ಲ್ಡ್ ಆಗಿದೆ. ಇವಾಗ ಒಂಚೂರು ಮೇಲಿಂದ ಹಾಕೊಳ್ಳೋಣ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಟೇಸ್ಟಿ ಹೆಲ್ದಿ ಓಟ್ಸ್ ಕಿಚಡಿ ರೆಡಿ. ನೀವು ಟೇಸ್ಟ್ ಮಾಡಿ ವೀಕ್ಷಕರಿಗೂ ತಿಳಿಸಿ. ಖಂಡಿತವಾಗ್ಲೂ. ಸೊ ನಿಮ್ಗೊಂದು ಗುಟ್ಟೆ ಇಲ್ಲ, ನಾನು ಬಿಸಿಬೇಳೆ ಬಾತ್ಗೂ ಕೂಡ ಇದೇ ರೀತಿ ಫುಲ್ ತುಪ್ಪ ಹಾಕಿ ತಿಂತಾ ಇದ್ರೆ ಸ್ವರ್ಗ ಅಲ್ವಾ? ಸೂಪರ್ ಆಗಿರುತ್ತೆ. ಈಗ ಅದಕ್ಕಿಂತ ಸ್ವರ್ಗ ಈಗ ಇದ್ರಲ್ಲಿ ಸಿಗುತ್ತೆ ನೋಡಿ. ಹೌದು, ಎಕ್ಸಾಕ್ಟ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಬಿಸಿಯಾದಂಥ ಓಟ್ಸ್ ಕಿಚಡಿ, ಬಿಸಿಬೇಳೆ ಬಾತ್ ಅಲ್ಲ, ಓಟ್ಸ್ ಕಿಚಡಿ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಓಟ್ಸ್ ಕಿಚಡಿ ತಯಾರಿಸುವ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊವನ್ನು ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಹೆಸರು ಬೇಳೆ ಹಾಕಿ ಹುರಿಯಿರಿ. ನಂತರ ಓಟ್ಸ್, ಮ್ಯಾಗಿ ಮಸಾಲ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾಗುವಷ್ಟು ನೀರು ಹಾಕಿ ಮೇಲಿನಿಂದ ಸ್ವಲ್ಪ ತುಪ್ಪ ಸೇರಿಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ರುಚಿಕರವಾದ ಓಟ್ಸ್ ಕಿಚಡಿ ತಯಾರು. ಬಿಸಿಯಾದಂಥ ಓಟ್ಸ್ ಕಿಚಡಿ ಏನೋ ತಯಾರಾಗಿದೆ. ಸೊ ಅದು ರೆಸ್ಟ್ ಆಗ್ತಾ ಇದೆ. ಸೊ ಅದನ್ನು ನೋಡ್ತಾ ಇದ್ರೆ ನನಗಂತೂ ಬಿಸಿಬೇಳೆ ಬಾತ್ ಇದೆ ನೆನಪು ಬರ್ತಾ ಇದೆ. ಆ್ಯಂಡ್ ಬಿಸಿಬೇಳೆ ಬಾತು ಅಂತ ಹೇಳಿದರೆ ನನಗೆ ಬೇಗ ಹಸಿವಾಗೋದು. ಸೊ
ಸೊ ಹಸಿವು ಶುರು ಆಗ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಅದು ಕೂಡ ತುಂಬ ವೆರಿ ಇಂಟ್ರೆಸ್ಟಿಂಗ್ ರೆಸಿಪಿ. ಸೊ ಪಪಾಯಿಂದ ಮಂಚೂರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಒಥೆಂಟಿಕ್ ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪಾಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಸೊ ಈಗ ಟೀ ಟೈಮ್ಗೆ ಮಾಡ್ತಾರೆ ಇದನ್ನು, ಅಥವಾ ಈಗ ಮಾಡಿದಂಥ ಕಿಚಡಿ ಜೊತೆಗೆ ಈ ಒಂದು ಮಂಚೂರಿ ತಿನ್ಬೋದಾ ನೋಡೋಣ. ಸೊ ಬನ್ನಿ ಕೇಳೋಣ. ಮೇಡಮ್, ಈಗ ಪಪ್ಪಾಯದಿಂದ ಮಂಚೂರಿ ಅಂತ ಹೇಳಿದ್ರಿ. ಸೊ ಎಲ್ಲರೂ ಕೂಡ, ನಾನಂತೂ ತಿಂದಿದ್ದು ಬೇಬಿಕಾರ್ನ್, ಮಶ್ರೂಮ್, ಪನ್ನೀರ್, ಗೋಬಿ, ಚಿಕನ್ ಇದ್ರದ್ದೆಲ್ಲ ತಿಂದಿದ್ದೀರಾ. ಸೊ ಈಗ ನೀವು ನೋಡಿದ್ರೆ ಪಪ್ಪಾಯಿಂದ ಅಂತ ಹೇಳ್ತಾ ಇದ್ದೀರಿ. ಎಲ್ಲ ಲಿಸ್ಟರಿಗೆ ಇದನ್ನೊಂದು ಆ್ಯಡ್ ಮಾಡೋಣ ಅಂತಿದ್ದೀನಿ. ಯಾಕಂದರೆ ಪಪ್ಪಾಯ ಅಂದರೆ ಫ್ರೂಟ್ ನಾರ್ಮಲಿ ನಾವು ತಿಂತೇವೆ. ಕಾಯಿ ಪಪ್ಪಾಯದ ಬಗ್ಗೆ ಕೆಲವರಿಗೆ ಇನ್ನೂ ಗೊತ್ತಿಲ್ಲ. ಅದ್ರದ್ದೆಲ್ಲ ಪಲ್ಯ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಅದೇ ಗೊತ್ತಿದೆಯಲ್ಲ, ಮನೆಯಲ್ಲಿ ಹೆಚ್ಚಾಗಿ ಸಾಂಬಾರಿಗೂ ಹಾಕ್ತಾರೆ, ಅದ್ರದ್ದು ಪಲ್ಯ ಮಾಡ್ತಾರೆ, ಎಲ್ಲ ಅದು ಟೇಸ್ಟ್ ಇರುತ್ತೆ. ಆದರೆ ಸ್ವಲ್ಪ ಚಪ್ಪೆ ಅದು ಅಂತ ಹೇಳಿ ಮಾತ್ರ ದೂರ ಇಡ್ತಾರೆ. ಆ ಚಪ್ಪೆಯಿಂದನೇ ಒಂದು ಮಂಚೂರಿ ಒಂದು ಸ್ಪೈಸಿಯಾಗಿ ಮಾಡೋಣ ಅಂತೇಳಿ ಇದೊಂದು ಹೊಸದೊಂದು ಪ್ರಯೋಗ. ನೀವು ಯಾವಾಗಲೂ ಇನೋವೇಷನಲ್ಲಿ ಸೂಪರ್. ಸೊ ಇದು ಹೇಗಿರುತ್ತೆ ನೋಡೋಣ ಅಲ್ಲ? ಹೌದು, ಸ್ಟಾರ್ಟ್ ಮಾಡುವಲ್ಲ. ನಾನಾಗಲೇ ಹೇಳಿದಾಗೆ ಕಾಯಿ ಪಪ್ಪಾಯ, ಕಾಯಿ ಪಪ್ಪಾಯ ಒಳಗಿದೆಲ್ಲ ನಾವು ಬೀಜ ತಗೊಳ್ಬೇಕು. ಅದರದ್ದೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ತುರ್ಕೊಳ್ಬೇಕು. ಎಲ್ಲ ತೊಳೆದೆಲ್ಲ ತುರಿದುಕೊಳ್ಬೇಕು, ಹೋಳಲ್ಲ ಸರಿಯಾಗಿ ನಾವು ತುರಿಯೋದು. ಹಾಗೆ ಈಗ ನಾನು ಆಲ್ರೆಡಿ ತುರಿದಿದ್ದೇನೆ. ತುರಿಯುವಾಗ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಬಂದಿರ್ತದೆ. ಈಗಿನ ನಾವೀಗ ಬಾಕಿದ್ದು ಮಿಕ್ಸಿಂಗನ್ನು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಇದು ತುಂಬ ಜ್ಯೂಸಿಯಾಗಿರುತ್ತೆ ಕಾಯಿ. ಆದಷ್ಟು ನಾವು ಅದ್ರ ನೀರೆಲ್ಲ ತಗೊಳ್ಬೇಕು. ನಮಗೆ ಈ ಪಪ್ಪಾಯ ಪುಡಿ ಪುಡಿ ಪುಡಿಯಾಗಿ ಸಿಗಬೇಕು. ನೀವೀಗ ಈ ಥರ ತುರಿದಿದ್ದು ನೋಡ್ತಾ ಇದ್ರೆ ನೆಕ್ಸ್ಟ್ ಇನ್ನು ಕ್ಯಾರೆಟ್ ಮಂಚೂರಿ, ಮೂಲಂಗಿ ಮಂಚೂರಿ ಕೂಡ ಬರುತ್ತಾ ಏನೋ ನೋಡ್ತಾ ಇರುವಾಗ ಹಾಗೆ ಅನ್ನಿಸ್ತಾ ಇದೆ. ನೋಡಿ ಈಗೆಲ್ಲ ನಾನು ನೀರು ತಗೊಂಡು ಬಿಡಿ ಬಿಡಿಯಾಗಿ ಆಯಿತು. ಇವಾಗ ಫಸ್ಟಿಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು 1/2 ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಅದಾದಮೇಲೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ತಕ್ಕಷ್ಟು. ಈಗ ಅದು ನೀವು ಅದರದ್ದು ನೀರು ಹಿಂಡ್ಕೊಳ್ಳುವಾಗ ಅದಕ್ಕೆ ಮೊದಲೇ ಸ್ವಲ್ಪ ಏನಾದರೂ ಉಪ್ಪು ಹಾಕಿದ್ರೆ? ಇಲ್ಲ, ಏನು ಹಾಕಲಿಲ್ಲ, ಏನಿಲ್ಲ, ಖಾಲಿ ಪಪ್ಪಾಯ ಮಾತ್ರ. ಅದಕ್ಕೆ ನಾನು ಸಾಲ್ಟು ಏನು ಆ್ಯಡ್ ಮಾಡಲಿಲ್ಲ. ಅದಂದ್ರೆ ನೀರು ಹೋಗಲಿ ಅಂತ ಇಲ್ಲ, ಹಾಕಲಿಲ್ಲ. ಸರಿ, ಹಾಗೆ. ಮತ್ತು ನನಗೆ ಸ್ವಲ್ಪ ರೈಸ್ ಅವರದ್ದು ಮಂಚೂರಿಯನ್ ಪೌಡ್ರ್ ತಗೊಂಡಿದ್ದೇನೆ ನಾನು. ಯಾಕಂದರೆ ಮಂಚೂರಿ ಹೇಳುವಾಗ ಅದೇ ಒಂದು ಟೇಸ್ಟ್ ಬರಬೇಕಲ್ಲ. ಕರೆಕ್ಟ್. ಸೊ ರೈಸ್ ಅವರ ಬೇರೆ ಬೇರೆ ಪೌಡರ್ಸ್ ಇರುವಾಗ ಇದು ಈಸಿ ಅನ್ಸುತ್ತೆ. ಹೌದು, ಕುಕಿಂಗ್ ಈಸಿ ಅನ್ಸುತ್ತೆ. ಈಗ ಸ್ವಲ್ಪ ನಾನು ಬೈಂಡಿಂಗಿಗೋಸ್ಕರ ಗಟ್ಟಿ ಬೈಂಡಿಂಗ್ ಬರಲಿಕ್ಕೆ ಕಾರ್ನ್ಫ್ಲವರ್ ಒಂಚೂರು ಯೂಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಪುಡಿನೂ ಹಾಕ್ಕೊಳ್ಬೋದು, ಅಕ್ಕಿ ಹಾಕ್ಬೋದು, ಮೈದಾ ಹಾಕ್ಕೊಳ್ಬೋದು. ಬಟ್ ಕಾರ್ನ್ಫ್ಲವರ್ ಜಾಸ್ತಿ ಕ್ರಿಸ್ಪಿನೆಸ್ ಕೊಡ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಇದಕ್ಕೆ ನಾವು ಬೇರೆ ನೀರು ಹಾಕುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಅದರದ್ದೇ ನೀರು ಬಿಡ್ತದೆ. ಆಲ್ರೆಡಿ ನೀರು ತೆಗೆದಿದ್ದೇವೆ, ಆದರೂ ಇದರಲ್ಲಿ ಈಗ ನೋಡಿ ಮಿಕ್ಸ್ ಮಾಡೋ ಗೊತ್ತಾಗ್ತದೆ ಇದರಲ್ಲಿ ನೀರಿದೆ. ಸೊ ಬೇರೆ ಏನು ತರಕಾರಿ ಇದಕ್ಕೆ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡ್ಕೊಳಕ್ಕಾಗಲ್ವಾ? ಮಾಡ್ಕೊಳ್ಬೋದು. ಇವಾಗಲೇ ಹೇಳಿದಾಗೆ ಕ್ಯಾರೆಟು, ಮೂಲಂಗಿ ಅದನ್ನು ಕೂಡ ಅದು ಹಾಕ್ಕೊಳ್ಬೋದು. ಇಲ್ಲದ್ರೆ ನಾವೇನಾದ್ರೂ ಹಸಿರು ಸೊಪ್ಪು ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಸ್ಪೈಸಿ, ಜಾಸ್ತಿ ಟೇಸ್ಟಿ ಬೇಕು ಹೇಳಿದ್ರು ಅದಕ್ಕೆ ಆಲೂಗಡ್ಡೆನೂ ಮಿಕ್ಸ್ ಮಾಡ್ಕೊಳ್ಬೋದು. ಬೇಕಾದರೆ ಸ್ವಲ್ಪ ನಾವು ಬೇಯಿಸಿದ ಆಲೂಗಡ್ಡೆನೂ ಆ್ಯಡ್ ಮಾಡ್ಕೊಳ್ಬೋದು. ಇದೀಗ ನಮಗೆ ಖಾಲಿ ಪಪ್ಪಾಯದ ಟೇಸ್ಟ್ ಬೇಕು, ಅದಕ್ಕೆ ನಾನು ಯಾವುದು ಯೂಸ್ ಮಾಡಲಿಲ್ಲ. ಅಂದರೆ ಒಂದೇ ಸಿಂಗಲ್ ಇದು ಅಂತ ಹೇಳಿದ್ರೆ ಅದರ ಟೇಸ್ಟ್ ಅದರಲ್ಲೇ ಬರಬೇಕು. ಈಗ ಇದು ನಾವು ಮಿಕ್ಸ್ ಮಾಡೋ ತನಕ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ.
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕು, ನಮಗೊಂದು ಡೀಪ್ ಆಗುವಷ್ಟಿದ್ರೆ ಸಾಕು. ಎಣ್ಣೆ ಬಿಸಿ ಆಗೋ ತನಕ ನಾವು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ Balls ಮಾಡಿ ರೆಡಿ ಇಟ್ಕೊಂಡ್ರೆ ಆಯಿತು. ಎಲ್ಲ ಉಂಡೆಗಳನ್ನು ಒಮ್ಮೆಲೆ ಹಾಕುವ. ಸ್ವಲ್ಪ ಹಾಕಿ ಇನ್ನು ಮತ್ತೆ ಹಾಕುವಾಗ ಕೆಲವು ಬೆಂದಿರ್ತದೆ, ಕೆಲವು ಬೇಯೋದಿಲ್ಲ. ಇದು ಆ್ಯಕ್ಚುಲಿ ಗೊತ್ತಾಗ್ತಾ ಇದೆ, ಅದರ ನಾರ್ ಹಾಗೆ ಕಾಣ್ತಾ ಇದೆ. ಹೌದು, ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ನಮ್ಮದು ಎಲ್ಲ ಉಂಡೆ ರೆಡಿಯಾಗಿದೆ. ಅದೆಲ್ಲ ಉಂಡೆಗಳು ಹಾಕ್ತಾ ಹೋಗುವ. ಸೊ ನೀವೀಗ ತಗೊಂಡಿದ್ದು ಎಷ್ಟು ಪಪ್ಪಾಯ? ಅಷ್ಟು ಸ್ವಲ್ಪ ಬರಬೇಕು. ಸ್ವಲ್ಪ ಅರ್ಧ ಪಪ್ಪಾಯ ತಗೊಂಡಿದ್ದೀನಿ. ಅರ್ಧ ಪಪ್ಪಾಯ? ಹೌದು, ಅರ್ಧ ಪಪ್ಪಾಯ. ಅರ್ಧ ಪಪ್ಪಾಯಲ್ಲೊಂದು ಇಬ್ಬರಿಗೆ ಆಗೋಷ್ಟು ಮಂಚೂರಿ ರೆಡಿ ಮಾಡ್ಕೊಳ್ಬೋದು ನಾವು. ಈಗ ನಮ್ಮದು ಕಲರ್ ಚೇಂಜ್ ಆಗ್ತಾ ಇದೆ. ಮತ್ತು ಅದು ನಮಗೆ ಸ್ವಲ್ಪ ಅದು ಕ್ರಿಸ್ಪಿಯಾಗಿ ಬರಬೇಕು. ಸ್ವಲ್ಪ ಒಳಗೆಲ್ಲ ಬೇಯಬೇಕಲ್ಲ. ಗೋಬಿ ಮಂಚೂರಿ ತಿನ್ನಬೇಕು ಅಂತಾರೆ, ಅಂದರೆ ಅದು ಹೇಳುವಾಗ ಮಂಚೂರಿ ಅಂತ ಯಾರೂ ಹೇಳಲ್ಲ, ಗೋಬಿ ಮಂಚೂರಿ ಅಂತ ಅದೊಂದು ಪಾಪ್ಯುಲರ್ ಆಗಿ ಹೋಗಿದೆ. ಮಂಚೂರಿ ತಿನ್ನಬೇಕು ಅಂತ ಆಸೆ ಆದಾಗ ಏನೂ ಇಲ್ಲ, ಮನೇಲಿ ತರಕಾರಿ ಇಲ್ಲ, ಹಿತ್ತಲಲ್ಲಿ ಪಪ್ಪಾಯ ಗಿಡ ಇದೆ ಅಂದರೆ ಹಾಗೆ ಕಾಯಿ ಪಪ್ಪಾಯ ಕಿತ್ತು ತಂದು ಮಾಡ್ಬೋದು. ಸೊ ಯೂಶಲಿ ಇಲ್ದಿದ್ರೆ ಕೆಲವರಲ್ಲಿ ಪಪ್ಪಾಯ ಆದರೂ ಕೂಡ ಪಪ್ಪಾಯ ತಿನ್ನಬಾರ್ದು ಅಂತಿರುತ್ತೆ. ಆಗ ಅದು ಹಾಗೆ ವೇಸ್ಟ್ ಆಗೋ ಬದಲು ಈ ಥರ ಮಾಡ್ಕೊಂಡು ತಿನ್ಬೋದು. ಯಾವಾಗಲೂ ಸಾಂಬಾರ್ ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ಬೋರಿಂಗ್. ಹೌದು ಅಲ್ವಾ? ಕಾಯಿ ಇಲ್ದಿದ್ರು ತಿನ್ನಕ್ಕಾಗಲ್ಲ, ಬಟ್ ಅದನ್ನ ಸಾಂಬಾರ್ಗೆ ಹಾಕಿ ಅಂದರೆ ಪಪ್ಪಾಯದ ಸಾರು ಅಂತ ಇದು ಮಾಡ್ತಾರೆ, ಬೋರಿಂಗ್ ಅನ್ಸುತ್ತೆ. ಇದು ಸುಮ್ಮನೆ ಮಂಚೂರಿ ಎಲ್ಲ ಮಾಡಿದರೆ ಯಾವ್ದ್ರದ್ದಾದ್ರೆ ಏನಂತೆ ತುಂಬ ಚೆನ್ನಾಗಿ ತಿಂತಾರೆ. ನಾವೀಗ ತೆಗಿಯೋಣ. ಇದನ್ನು ಸೈಡಲ್ಲಿ ಇಟ್ಕೊಳ್ಳುವ. ನೆಕ್ಸ್ಟ್ ಈಗ ನಾವೀಗ ಮಂಚೂರಿಗೆ ರೆಡಿ ಮಾಡ್ಕೊಳ್ಳುವ. ಇದನ್ನು ಶಿಫ್ಟ್ ಮಾಡಿ ಬಾಣಲೆ ಬೇಕಲ್ಲ? ಹೌದು. ಇದೇ ಆಯಿಲ್ ಹಾಕ್ಲಾ? ಈಗ ಅದೇ ಆಯಿಲ್ ಹಾಕೊಳ್ಳೋಣ ನಾವು, ಯಾಕಂದರೆ ನಾವು ಈಗಷ್ಟೇ ಫ್ರೈ ಮಾಡಿಟ್ಟಿದ್ದು ಆಯಿಲ್. ಹಾಕಬೇಕಾ? ಸ್ವಲ್ಪ ಹಾಕಿ ಸಾಕು. ಇದು ಬಿಸಿ ಆಗಲಿ. ನಾನಿಲ್ಲಿ ಬೆಳ್ಳುಳ್ಳಿ, ಶುಂಠಿ ಎರಡು ಚಿಕ್ಕಗೆ ಕಟ್ ಮಾಡ್ಕೊಂಡಿದ್ದೇನೆ. ಪೇಸ್ಟ್ ಅಲ್ಲ, ಇದು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಲೈಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಬೆಳ್ಳುಳ್ಳಿ, ಶುಂಠಿ ಅದರ ಟೇಸ್ಟೇ ಒಂದು ಚಂದ. ಈ ಆಯಿಲ್ ಒಟ್ಟಿಗೆ ಅದನ್ನು ಫ್ರೈ ಮಾಡುವಾಗ ತುಂಬ ಚಂದ ಫ್ರೈ ಆಗ್ತಾ ಇದೆ. ಇವಾಗ ನೀರುಳ್ಳಿ ನಾನು ಈ ಥರ ದೊಡ್ಡ ದೊಡ್ಡ ಕಟ್ ಮಾಡಿ ಒಂದೊಂದು ಲೇಯರನ್ನು ಸಪ್ರೇಟ್ ಮಾಡಿದ್ದೀನಿ ಈ ಟೈಪಲ್ಲಿ, ದೊಡ್ಡ ಪೀಸಸ್. ಹೌದು. ಹಾಗೆ ಕ್ಯಾಪ್ಸಿಕಮ್ ಸೇಮ್ ಶೇಪ್. ಆನಿಯನ್ನು ಕ್ಯಾಪ್ಸಿಕಮ್ ನಮಗೆ ಜಾಸ್ತಿ ಬಾಯ್ಲ್ ಆಗೋದು ಬೇಡ, ಆಯಿಲಲ್ಲೇ ಇದು ಕ್ರಿಸ್ಪಿ ಆದರೆ ಸಾಕು. ಅದರ ಟೇಸ್ಟೇ ಸ್ವಲ್ಪ ಡಿಫ್ರೆಂಟ್. ಆ್ಯಕ್ಚುಲಿ ಈ ಆನಿಯನ್ ಕ್ಯಾಪ್ಸಿಕಮ್ ತುಂಬ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಫುಲ್ ಕಾಣುತ್ತೆ. ಒಂದು ಬರೀ ನೀವು ಈ ಬಾಲ್ಸ್ ಇಷ್ಟನ್ನೇ ಹಾಕಿ ಏನೂ ಕಾಣೋದಿಲ್ಲ, ಇದರಲ್ಲಿ ಫುಲ್ ಕಾಣುತ್ತೆ. ಆ್ಯಂಡ್ ಅದರ ಅರೋಮಾ ಬಿಟ್ಕೊಳ್ಳುತ್ತೆ, ಅದರ ಟೇಸ್ಟ್ ಬಿಟ್ಕೊಳ್ಳುತ್ತೆ. ಆ್ಯಂಡ್ ಅದರ ಒಟ್ಟೊಟ್ಟಿಗೆ ತಿನ್ನುವಾಗ ಆ ಟೇಸ್ಟೇ ಡಿಫ್ರೆಂಟ್. ಹೌದು. ಇಲ್ಲ, ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಚಿಲ್ಲಿಯಲ್ಲಿ, ಇದರಲ್ಲಿ ಮಂಚೂರಿಯನ್ನಲ್ಲೆಲ್ಲ ಇದೆರಡಿಗೆ ಇಂಪಾರ್ಟೆನ್ಸ್. ಅದಿದ್ರೆ ಚಿಲ್ಲಿ ಮಂಚೂರಿಯನ್ ಅಂತೇಳಿ ಹೆಸರು ಬರೋದು, ಟೇಸ್ಟ್ ಬರೋದೇ ಅದರಲ್ಲಿ. ಆದರೆ ಈ ಮಕ್ಳಿಗಾಗಲಿ ಇವರಿಗೆ ಯಾರು ಹೇಳ್ತಾರೆ, ಅವ್ರು ಬರೀ ಮಾತ್ರ ತೆಗೆದು ಇದನ್ನ ಟೇಸ್ಟ್ ತಗೊಳ್ಳೋದಿಲ್ಲ. ಫ್ರೈ ಆಯಿತು ಚೆನ್ನಾಗಿ. ಈಗ ನಾವು ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ 1 ಸ್ಪೂನಷ್ಟು, ಅಷ್ಟೇ ಟೊಮೆಟೊ ಸಾಸ್ ಹಾಕ್ತಾಯಿದ್ದೇನೆ. ಸೋಯಾ ಸಾಸ್ ಇದು ಸ್ವಲ್ಪ ಅದಕ್ಕಿಂತ ಕಮ್ಮಿ, ಯಾಕಂದರೆ ಇದು ಸ್ವಲ್ಪ ಹುಳಿ ಜಾಸ್ತಿ ಬರ್ತದೆ, ಹಾಗೆ 1/2 ಸ್ಪೂನ್ ಸಾಕಿದ್ದು.
ಇವಾಗ ಸಾಲ್ಟ್ ನಾವು ನೋಡಿ ಹಾಕ್ಕೊಳ್ಬೇಕು, ಯಾಕಂದರೆ ನಾವು ಆವಾಗಲೇ ಅದರ ಮಿಕ್ಸಿಂಗಿಗೆ ಸಾಲ್ಟ್ ಹಾಕಿದ್ದೇವೆ. ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಓಕೆ, ನಾವೀಗೆಲ್ಲ ಪಪ್ಪಾಯ ಬಾಲ್ಸನ್ನು ಇದಕ್ಕೆ ಹಾಕ್ಕೊಳ್ಳುವ. ಈಗ ಚೂರು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳುವ. ಸ್ವಲ್ಪ ಸಾಕು ಹಾಕಿ ಆವಾಗಲೇ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಮಂಚೂರಿಯನ್ ಪೌಡರ್ ಇದೆಯಲ್ಲ, ಅದನ್ನು ಸ್ವಲ್ಪ ಮೇಲಿಂದ ಹಾಕ್ಕೊಳ್ಳೋಣ ನಾವು. ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಇದು ಡಿಫ್ರೆಂಟ್ technique. ಯೂಶಲಿ ಇದು ಕಾರ್ನ್ ಸ್ಟಾರ್ಚ್ ಹಾಕ್ತಾರೆ, ಅದ ಕಾರ್ನ್ ಸ್ಲರಿ ಮಾಡಿ ಹಾಕ್ತಾರೆ. ಹೌದು, ಅಂದ್ರೆ ಅದರಲ್ಲೇ ಕಾರ್ನ್ ಸ್ಟಾರ್ಚ್ ಕೂಡ ಇರೋದ್ರಿಂದ ಸೊ ಆ ಒಂದು ನಿಮಗೆ ಬೈಂಡಿಂಗ್ ಒಟ್ಟು ಕೂಡ ಸಿಗುತ್ತೆ, ಆ ಒಂದು ಸ್ಟಿಕ್ಕಿನೆಸ್ ಅದ್ರದ್ದು ಒಂದು ಕೂಡ ಸಿಗುತ್ತೆ. ಹೌದು. ಓಕೆ, ಗ್ಯಾಸ್ ಆಫ್ ಮಾಡ್ಕೊಳ್ವಾ? ಡನ್. ಓಕೆ, ರೆಡಿ ಆಯಿತು. ರೆಡಿ ಆಗಿದೆ. ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಮೇಡಮ್ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೀರಿ, ಏನಾದರೂ ಇದಕ್ಕೊಂದು ಐಡಿಯಾಸ್ ಹೇಳಿ, ಇನ್ನೊಂದೇನೋ ಆಲೋಚನೆ ಮಾಡ್ತಾ ಇದ್ದೀರಾ? ಇಮಿಡಿಯೇಟ್ ನೋಡುವಾಗ ಒಳ್ಳೆ ಗುಲಾಬ್ ಜಾಮೂನ್ ಥರ ಕಾಣ್ತಾ ಇದೆ ನನಗೆ. ನಾನು ಅದು ಥಿಂಕ್ ಮಾಡ್ತಾ ಇದ್ದೆ, ಇದು ನೋಡುವಾಗ ಗುಲಾಬ್ ಜಾಮೂನ್ ಥರ ಕಾಣ್ತಾ ಇದೆ, ಇದರಿಂದ ಬಹುಶಃ ಗುಲಾಬ್ ಜಾಮೂನ್ ಮಾಡ್ಬೋದಾ ಅಂತೇಳಿ. ಅದೇ ನನ್ನ ಥಿಂಕಿಂಗ್ ಸರಿ ಆಯ್ತು, ನೀವೇನೋ ಐಡಿಯಾ ಹಾಕ್ತಾ ಇದ್ದೀರಾ ಅಂತ ಹೇಳಿ. ಸೊ ಹಾಗಾದ್ರೆ ಒಂದು ಐಡಿಯಾ ಕೊಟ್ಟೆ ಅಲ್ಲ, ಐಡಿಯಾ ಕೊಟ್ಟು ಟ್ರೈ ಮಾಡಬೇಕು ನೆಕ್ಸ್ಟ್ ಅದನ್ನೇ. ಹಾಗಾದರೆ ನಮ್ಮದು ಪಪ್ಪಾಯ ಮಂಚೂರಿ ರೆಡಿ. ತುಂಬ ಖುಷಿಯಲ್ಲಿದ್ದೀರಾ. ಈ ಖುಷಿಯನ್ನು ವೀಕ್ಷಕರಿಗೂ ನೀವು ಹಂಚ್ಬೇಕು. ಖಂಡಿತ. ಆಗಲೇ ಹೇಳಿದೆ ಅಲ್ವಾ, ಮಂಚೂರಿ ಅಂದ ತಕ್ಷಣ ಯಾರೇ ಆಗಿರಲಿ ಆಹಾ ಬೇಗ ಬೇಗ ಓಡ್ ಬರ್ತಾರೆ ಅಲ್ಲ, ಸೂಪರ್ಬ್ ಆಗಿ ಅರೋಮಾ ಬರ್ತಾ ಇದೆ. ಸೊ ಟೇಸ್ಟ್ ನೋಡೋಣ. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಆದಂತಹ ಗೋಬಿ ಮಂಚೂರಿ ಅಲ್ಲ, ಪಪ್ಪಾಯ ಮಂಚೂರಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಪಾಯ ಮಂಚೂರಿ ತಯಾರಿಸುವ ವಿಧಾನ. ಮೊದಲು ತುರಿದ ಕಾಯಿ ಪಪಾಯವನ್ನು ಹಿಂಡಿ ನೀರು ತೆಗೆದುಕೊಳ್ಳಿ. ನಂತರ ಪಪಾಯ ತುರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮಂಚೂರಿ ಪುಡಿ, ಕಾರ್ನ್ಫ್ಲೋರ್ ಹಾಕಿ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ ಶುಂಠಿಯನ್ನು ಹುರಿಯಿರಿ. ಬಳಿಕ ಈರುಳ್ಳಿ, ಕ್ಯಾಪ್ಸಿಕಮ್, ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಕರಿದ ಪಪಾಯ ಬಾಲ್ಸನ್ನು ಹಾಕಿ ಸ್ವಲ್ಪ ನೀರು ಮೇಲಿನಿಂದ ಮಂಚೂರಿ ಪುಡಿ ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿಯಾದ ಪಪಾಯ ಮಂಚೂರಿ ರೆಡಿ. ಸರಿ ಮೇಡಮ್. ಸೊ ಖಿಚಡಿ ಆ್ಯಂಡ್ ಮಂಚೂರಿ, ಸೊ ಎರಡರದ್ದು ಕೂಡ ರೂಪ ಚೇಂಜ್ ಹೇಗೆ ಗೊತ್ತಾ? ಇದನ್ನು ನಾನು ಆಗಲೇ ಹೇಳಿದೆ, ಬಿಸಿಬೇಳೆ ಭಾತ್ ಥರ ಕಾಣ್ತಾ ಇದೆ. ಇದು ನೋಡ್ತಾ ಇರುವಾಗ ನನಗೆ ಗುಲಾಬ್ ಜಾಮೂನ್ ಥರ ಕಾಣ್ತಾ ಇದೆ. ಸೊ ಹಾಗಾಗಿ ಒಳ್ಳೆ ಗುಂಡಿಗೆ ಬಂದಿದೆ ಇದು. ನೋಡೋಣ ಟೇಸ್ಟ್. ಫಸ್ಟ್ ಇದನ್ನು ನೋಡೋಣ. ನೋಡಿ. ಹೌದು, ಇದು ಬಿಸಿ ಇದ್ದ ಮತ್ತೆ ಗಟ್ಟಿ ಆಗ್ತಾ ಬರುತ್ತಲ್ವಾ ಇದು. ನಾ ಹೇಳ್ದಲ್ಲ, ಬಿಸಿಬೇಳೆ ಭಾತ್ದೇ ಇದು ಟೇಸ್ಟ್ ಇದೆ. ಹೌದು. ಸೊ ಒಳ್ಳೆ ಅರೋಮ್ಯಾಟಿಕ್, ತುಂಬ ಚೆನ್ನಾಗಿದೆ, ನನಗೆ ಹಿಡಿಸ್ತು, ತುಂಬ ಚೆನ್ನಾಗಿದೆ. ಸೊ ಇದು ಟೇಸ್ಟ್ ನೋಡೋಣ. ನಿಮ್ಮ ಪಪ್ಪಾಯ ಗುಲಾಬ್ ಜಾಮೂನ್ ಅಲ್ಲ, ಮಂಚೂರಿ. ಗೊತ್ತೇ ಆಗಲ್ಲ ಇದರಲ್ಲಿ ಯಾವ ತರಕಾರಿ ಇದೆ ಅಂತ ಯೋಚನೆ ಮಾಡಬೇಕಾಗುತ್ತೆ. ಹೌದು, ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾರಿಗೆಲ್ಲ ಇಷ್ಟ ಇಲ್ಲ, ಬೇಡ ಹೇಳ್ತಾರಲ್ಲ, ಮಂಚೂರಿ ಅಂದರೆ ಯಾರು ಬೇಡ ಹೇಳಲ್ಲ, ಬಟ್ ಪಪ್ಪಾಯ ಅದು ಅಂತ ನೀವು ಹೇಳೋ ಅವಶ್ಯಕತೆನೇ ಇಲ್ಲ, ಗೊತ್ತೇ ಆಗಲ್ಲ. ತುಂಬ ಚೆನ್ನಾಗಿದೆ. ಐ ಗೆಸ್ ಇದ್ರ ಜೊತೆಗೆ ಇನ್ನೂ ಬೇರೆ ಈ ಕ್ಯಾರೆಟ್ ಇದನ್ನು ಕೂಡ ಇನ್ಕಾರ್ಪೊರೇಟ್ ಮಾಡಿದರೆ ಇನ್ನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರ್ಬೋದು. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಿಮ್ಮ ಇನೋವೇಟಿವ್ ಐಡಿಯಾಸ್ಗಾಗಿ ಈ ಒಂದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇನ್ನಷ್ಟು ಹೊಸ ಇನೋವೇಷನ್ಸ್ ಮಾಡ್ತಾ ಇರಲಿ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.
ಮಂಚೂರಿ ಅಂದರೆ ಯಾರು ಖಾಲಿ ಹಾಗೆ ಪ್ಲೇಟನ್ನು ಬಿಡ್ತಾರೆ? ಇದನ್ನೆಲ್ಲ ಖಾಲಿ ಮಾಡ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.